ಯಾವುದಕ್ಕೋಸ್ಕರ ದುಡ್ಡು ಬಳಕೆ ಮಾಡಿದ್ರಿ? ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟಿದ್ರಿ. ಇವತ್ತು ಸಚಿವ ಹೇಳಿದ್ರು, ಒಂದು ಪೆಟ್ರೋಲ್ ನ ಮೂಲ ಬೆಲೆ ಇವತ್ತಿನ ದಿನಕ್ಕೆ 30 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಕೊಡಬಹುದು, 25 ರೂಪಾಯಿಗೆ ಡೀಸೆಲ್ ಕೊಡಬಹುದು. ಸೆಂಟ್ರಲ್ ಅವರು ಒಂದು ಪೆಟ್ರೋಲ್ ಮೇಲೆ 1 ಲೀಟರ್ ಪೆಟ್ರೋಲ್ ಮೇಲೆ 36 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಯಾರು? ಸೆಂಟ್ರಲ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ 26 ರೂಪಾಯಿ ನೀವು ಸ್ಟೇಟ್ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದೀರಿ. 26 ಮತ್ತು 36 ರೂಪಾಯಿ ಸೇರಿಸಿ ಇವತ್ತು 100ಗಿಂತಲೂ ಅಧಿಕ ಬೆಲೆ ನೀವು ಕೊಂಡೋಗಿದ್ದೀರಿ. ಪೆದ್ದನು ಏನು ಅಂತ ನನಗೆ ಗೊತ್ತಾಗಲ್ಲ. ಅವ್ರು ಬರೀ ಪೆದ್ದ ಉಂಡ. ಅವ್ರು ಹೇಳ್ತಾರೆ ಅಭಿವೃದ್ಧಿ ಕೆಲಸ ಆಗ್ಬೇಕು. ಅಯ್ಯೋ, ಅಭಿವೃದ್ಧಿ ಕೆಲಸ ಮಾಡಿ ಯಾರ ಕಾಸ್ಟಲ್ಲಿ, ಯಾರ ಕಷ್ಟದಲ್ಲಿ ಅಭಿವೃದ್ಧಿ ಕೆಲಸ? ಯಾರ ಕುತ್ತಿಗೆ ಕಡಿದು ನೀವು ದೇಶ ನಡೆಸಲಿಕ್ಕೆ ಹೋಗ್ತಾ ಇದ್ದೀರಿ? ಏನಾದರೂ ಮಾನ ಮರ್ಯಾದೆ ಇದೆಯಾ? ಏನಾದರೂ ನಿಮಗೆ ರಾಜ್ಯ ಜನತೆ ಬಗ್ಗೆ ಚಿಂತನೆ ಇದೆಯಾ? ಅದು ಈ ಕೊರೋನಾ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಆಗ್ತಾ ಇದೆ. ತೊಗರಿ ಬೆಳೆಗೆ 70 ರೂಪಾಯಿ ಇದ್ದದ್ದು 160 ರೂಪಾಯಿ ಆಗ್ತಾ ಇದೆ. ಸಿಮೆಂಟ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಟೀ ಗುಡಿ, ಕಾಫಿ ಗುಡಿ ರೇಟ್ ಜಾಸ್ತಿ ಆಗ್ತಾ ಇದೆ. ಅಕ್ಕಿ ಬೆಲೆ ಜಾಸ್ತಿ ಆಗ್ತಾ ಇದೆ. ನಾವು ಬಾಂಡ್ಗಳನ್ನ ಮಾಡಿದ್ದೇವೆ, ಸಾಲ ಮಾಡಿದ್ದೇವೆ. 7 ವರ್ಷ ಆಯ್ತು, 7 ಇಯರ್ಸ್ ನೀವು ಅಧಿಕಾರಕ್ಕೆ ಬಂದು. 7 ವರ್ಷದಲ್ಲಿ ನಿಮ್ಗೆ ಇವತ್ತು ಹೇಳ್ತಾ ಇರೋದು ಬಾಂಡ್ಗಳು ಮಾಡಿದ್ದೇವೆ. ಯಾವ್ದ್ರಿ ಬಾಂಡ್ ಅದು ಹೇಳ್ಬೇಕು ಬಿಜೆಪಿ ಅವರು. ನೀವು 7 ವರ್ಷಗಳ ಕಾಲ ಏನು ದನ ಕಾಯಿಸ್ತಾ ಇದ್ದೀರಾ? ಅಥವಾ ತುಳು ಬಂದ ಎಂಜಿನ ತೆಪ್ಪುಗುದಿಗಳು ಏನ್ ಮಾಡ್ತಾ ಇದ್ರಿ 7 ವರ್ಷಗಳ ಕಾಲ? We too, we are for two. ನಾನು ಮತ್ತು ಅಮಿತ್ ಶಾ, ಅದಾನಿ ಮತ್ತು ಅಂಬಾನಿ. ಈ ದೇಶದಲ್ಲಿ ಒಂದು ದೊಡ್ಡ ಸಾಧನೆ ಆಗಿದೆ. ಏನ್ ಸಾಧನೆ ಆಗಿದೆ? 3,000 ಲಕ್ಷ ಕೋಟಿ ರೂಪಾಯಿ ಅದಾನಿ ಮತ್ತು ಅಂಬಾನಿಯ ಸಂಪತ್ತು ಜಾಸ್ತಿ ಆಗಿದೆ. ಬೇರೆ ಯಾವುದೂ ಆಗಿಲ್ಲ. ಈ ದೇಶದಲ್ಲಿ ಆಗಿರ್ಬೋದು ದೊಡ್ಡ ಸಾಧನೆ ಏನು ಅಂದ್ರೆ ಅಂಬಾನಿ ಮತ್ತು ಅದಾನಿ ಅವರ ಸಂಪತ್ತು ದೇಶದಲ್ಲಿ ಜಾಸ್ತಿ ಆಗಿದೆ. ಎಲ್ಲರ ಸಂಪಾದನೆ ಕಡಿಮೆ ಆಗಿದೆ ಕೊರೋನಾ ಸಂದರ್ಭದಲ್ಲಿ. ಗುಡ್ಲಿ ಪಡ್ ಮೇಡಮ್ ಬಟ್ಟೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಮದುವೆ ಆದ್ಮೇಲೆ ಆ ತಾಯಿ ಎಲ್ಲಿದ್ದಾರೆ ಅಂತೇಳಿ ಎಲ್ಲಿ ಗೊತ್ತಿಲ್ಲ. ಸುತ್ತುತ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಿದ್ದಾರೆ ಅಥವಾ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇದೇ ಆಗಿದೆ ಇದು ನಮ್ಮ ಭಾರತ ಮಾತೆ ಅಂತ ಹೇಳ್ಕೊಂಡು ಇವತ್ತು ಈ ಸ್ಥಿತಿ ಎಲ್ಲಿಗೆ ಹೋಗಿದೆ, ನಮ್ಮ ಭಾರತ ಮಾತೆ ಎಲ್ಲಿ ಹೋಗ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನರಳ್ತಾ ಇದ್ದಾರಾ ಅಥವಾ ಏನಾಗ್ತದೆ ಈ ಮೋದಿಗೆ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಹೋರಾಟದ ಅನಿವಾರ್ಯತೆ ಇದೆ. ದಿನ ದಿನ ಏರುತ್ತಿರುವ ಈ ಬೆಲೆಗಳನ್ನು